ಹಾಯ್ ಹಲೋ ನಮಸ್ಕಾರ ಎಲ್ರಿಗೆ. ಇವತ್ತು ವಿಶೇಷ ದಿನ ಏನು ಅಂತ ಹೇಳಿದರೆ ನಾಗರ ಪಂಚಮಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಊರಲ್ಲಿ ನಾಗಾರಾಧನೆ ತುಂಬ ಕಡೆಯಲ್ಲಿ ನಡೀತದೆ. ನಾಗಬನಗಳಿದ್ದಲ್ಲಿ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ. ಇದು ಕೇವಲ ಕರಾವಳಿ ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದ ಹಲವು ಭಾಗಗಳಲ್ಲಿ ಇವತ್ತು ನಾಗಾರಾಧನೆ ನಡೀತಿರ್ತದೆ. ಹಾಗೆ ನಮ್ಮ ಮನೆಯ ಪಕ್ಕದಲ್ಲಿ ಇವತ್ತು ಒಂದು ಕಡೆಯಲ್ಲಿ ಸುಮಾರು ಕಡೆಯಲ್ಲಿ ಇದೆ ಇವತ್ತು ಆರಾಧನೆಗಳು ನಡೆಯುವಂಥದ್ದು, ಪೂಜೆಗಳು, ನಾಗಾರಾಧನೆ ಇದು. ಹಾಗೆ ನಾನೀಗ ಹೊರಟದು ಹಣ್ಣು ಕಾಯಿಗೆ ಹಾಲಿನ ಅಭಿಷೇಕಕ್ಕೆ ಹಾಲು ಎಲ್ಲ ಹಿಡ್ಕೊಂಡು ಈಗ ಹೊರಟದಲ್ಲಿಗೆ. ನಾಗಾರಾಧನೆಯ ಮಹತ್ವದ ಬಗ್ಗೆ ನಿಮಗೆ ನಾನು ಹೇಳ್ತೇನೆ. ಪೂಜೆ ನಡುವ ಸ್ಥಳಕ್ಕೆ ಈಗ ತಲುಪಿ ಆಯಿತು. ಜನರು ಬರ್ತಾ ಇದ್ದಾರೆ, ಕೆಲವರೆಲ್ಲ ಬರಬೇಕಷ್ಟೇ. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಇದೆ. ಹಾಗೆ ನಾಗರ ಪಂಚಮಿಯ ಲೆಕ್ಕದಲ್ಲಿ ಪೂಜೆ ಎಲ್ಲ ಮುಗಿಸಿಕೊಂಡು ಈಗ ಬಂದದಷ್ಟೇ. ಈ ನಾಗರ ಪಂಚಮಿಯಲ್ಲಿ ತುಳುನಾಡಿನಲ್ಲಿ ತುಂಬ ಮಹತ್ವ ಇದೆ ಇದಕ್ಕೆ. ಪರಶುರಾಮರು ಕೊಡಲಿಯನ್ನು ಎಸೆದು ಸಮುದ್ರಕ್ಕೆ ಎಸೆಯುವಾಗ ಸಮುದ್ರ ರಾಜ ಅದನ್ನು ಸರಿದು ಬಿಟ್ಟು ಕೊಡ್ತಾನೆ ಅವರಿಗೆ. ಆ ಜಾಗ ಆಗ ಬರಡು ಭೂಮಿಯಾಗಿರ್ತದೆ, ಅಂದರೆ ಉಪ್ಪಿನಂಶದಿಂದ ಕೂಡಿ. ಅಂಥ ಸಂದರ್ಭದಲ್ಲಿ ಗಳಲ್ಲಿ ಪರಶುರಾಮರು ಅದನ್ನು ಅವರಲ್ಲಿ ಬೇಡಿಕೊಳ್ತಾರಂತೆ, ಇದನ್ನು ಫಲವತ್ತಾದ ಭೂಮಿ ಮಾಡಬೇಕು ಅಂತ. ಹಾಗೆ ನಾಗಗಳು ತುಂಬ ಶ್ರಮಪಟ್ಟು ಈ ಮಣ್ಣನ್ನು ಅದನ್ನೇನು ಕೆಳಗೆ ಮೇಲೆ ಮಾಡಿ ಅವುಗಳಲ್ಲಿ ಪಾತಾಳದಿಂದ ಸಿಹಿ ನೀರನ್ನು ತಂದು ಈ ಭೂಮಿಯನ್ನು ತುಂಬ ಫಲವತ್ತಾದ ಭೂಮಿಯಾಗಿ ಮಾಡ್ತಾರೆ ತುಳುನಾಡನ್ನು. ಹಾಗೆ ಮಾಡಬೇಕಾದ್ರೆ ಅವುಗಳ ಚರ್ಮದಲ್ಲೆಲ್ಲ ಗಾಯಗಳಾಗ್ತದೆ. ಆ ಗಾಯಗಳಿಗೋಸ್ಕರ ತಣಿಲಿಕ್ಕೆಗೋಸ್ಕರ ಎಳನೀರು ಹಾಗೂ ಹಾಲಿನ ಅಭಿಷೇಕ ಹಾಗೆ ಅರಶಿನ ಹಾಕುವಂಥದ್ದು ನಮ್ಮ ತುಳುನಾಡಲ್ಲಿ ಕ್ರಮ. ಅದೇ ರೀತಿ ನಾಗನಿಗೆ ನಮ್ಮ ತುಳುನಾಡಿನಲ್ಲಿ ತುಂಬ ದೊಡ್ಡ ಮಹತ್ವ ಕೊಡ್ತಾರೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು. ನಾಗ ಆರಾಧನೆಯು ಇಲ್ಲದಂತಹ ಜಾಗೆಗಳಿಲ್ಲ. ಎಲ್ಲ ಕಡೆಗಳಲ್ಲಿ ನಾಗ ಬನಗಳನ್ನು ಕಾಣುವುದು ಸಾಮಾನ್ಯ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಮೊದಲೆಲ್ಲ ನಾಗ ಬನಗಳಿತ್ತು, ಒಂದು ಮರಗಳ ಬುಡದಲ್ಲಿ ನಾಗಾರಾಧನೆ ನಡೀತಿತ್ತು. ಆದರೆ ಈಗ ಆಧುನಿಕತೆ ಮುಂದುವರಿತಿದ್ದ ಹಾಗೆ, ಕಾಂಕ್ರೀಟೀಕರಣ ಆಗ್ತಿದ್ದ ಹಾಗೆ ಎಲ್ಲ ನಾಗಬನಗಳನ್ನು ಕಡಿದು ಅಲ್ಲಿ ಸಿಮೆಂಟಿನಿಂದ ನಿರ್ಮಾಣವಾದಂಥ ಕೃತಕವಾದ ಇದು ಏನು ಗುಡಿಗಳು ಈಗ ಕಂಡುಬರಬಹುದು. ನಾಗಗಳು ಹೆಚ್ಚಾಗಿ ತಂಪು ಜಾಗಗಳಿರುವಂಥದ್ದು. ಆದರೆ ಈಗ ಆಧುನೀಕರಣಗೊಳ್ಳುತ್ತಿದ್ದ ಹಾಗೆ ಮನುಷ್ಯನ ಒಂದು ಆಧುನೀಕರಣಕ್ಕೆ ಅವುಗಳು ಸಹ ಹಾಗೆ ಬದಲಾಗ್ತಾ ಹೋಗಿದೆ. ಆದರೆ ಇದೆಲ್ಲ ಹಿಂದಿನ ಕ್ರಮಗಳೇ ತುಂಬ ಅತ್ಯುತ್ತಮವಾದಂಥ ಒಳ್ಳೆಯ ಕ್ರಮಗಳು. ಹಾಗೆ ನಾಗಗಳಲ್ಲಿ ತುಂಬ ಪ್ರಸಿದ್ಧವಾಗಿ ಹಾಗೆ ಮಹತ್ವವಾಗಿ ಪೂಜೆ ಪಡೆಯುವಂಥದ್ದು ವಾಸುಕಿ. ಇನ್ನು ಅನೇಕ ಪುರಾಣ ಕಥೆಗಳಲ್ಲಿ ನಾಗಗಳ ಉಲ್ಲೇಖಗಳು ಬರುತ್ತವೆ. ನಮ್ಮ ಭೂಮಿಯನ್ನು ಹೊತ್ತು ನಿಂತಿರುವಂಥದ್ದಾಗಲಿ, ಶಿವನ ಕೊರಳಿನಲ್ಲಿ ವಿಷ್ಣುವಿನ ಹಾಸಿಗೆ, ಹೀಗೆ ಬೇರೆ ಬೇರೆ ಕಥೆಗಳಲ್ಲಿ ನಾವು ನಾಗಗಳನ್ನು ಕಾಣಬಹುದು. ನಾಗರ ಪಂಚಮಿಯ ಲೆಕ್ಕದಲ್ಲಿ ಈಗ ಪೂಜೆ ಎಲ್ಲ ಮುಗಿಸಿಕೊಂಡು ಬಂದದಷ್ಟೇ. ಹಾಗೆ ತೀರ್ಥ ಕೊಟ್ಟಿದ್ದಾರೆ. ಅಲ್ಲಿ ಸಿಯಾಳಾಭಿಷೇಕ, ತೀರ್ಥಾಭಿಷೇಕ, ಹಾಲಿನ ಅಭಿಷೇಕ, ಆಮೇಲೆ ಅರಶಿನದಲ್ಲಿ ಅಭಿಷೇಕ ನಡೀತದೆ ನಾಗನಿಗೆ. ಅದಾದಮೇಲೆ ಮಂಗಳಾರತಿಯಾಗಿ ಈಗ ಮುಗಿಸಿಕೊಂಡು ಬಂದಿತ್ತು. ಇವತ್ತು ತುಂಬ ಕಡೆಗಳಲ್ಲಿ ಈಗ ನಡೀತಾ ಇರ್ತದೆ. ಈ ಫುಡ್ ನೋಡಿ ಹೇಗಿದೆ ಅಂತ. ಇದನ್ನು ನಾವು ತುಳುವಲ್ಲಿ ಮಂಜಲ್ ತಡ್ಡಿ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅರಶಿನ ಎಲೆಯಲ್ಲಿ ಮಾಡುವಂಥ ತಿನಿಸು. ಕೆಲವು ಅರಶಿನ ಎಲೆಯ ಗಟ್ಟಿ ಅಂತ ಹೇಳ್ತಾರೆ, ನಾವು ತುಳುವಲ್ಲಿ ಅಡ್ಡಿ ಅಂತ ಹೇಳ್ತೇವೆ. ಇದೊಂದು ಫುಡ್ ಅಂದರೆ ಸ್ಪೆಷಲ್. ನಾಗರ ಪಂಚಮಿ ಹೊತ್ತು ಮಾಡ್ತಾರೆ. ಅರಿಶಿನದ ಎಲೆಯಲ್ಲಿ ಮಾಡುವಂಥದ್ದು, ಕಾಯಿ ಹಾಗೆ ಬೆಲ್ಲ ಹಾಕಿ ಅಕ್ಕಿಯಲ್ಲಿ ಕಡಿದು ಇದನ್ನು ಈ ಅರಿಶಿನ ಎಲೆಯಲ್ಲಿ ಮಡಚಿಡುವಂಥದ್ದು. ಅರಿಶಿನ ಎಲೆಯ ಹಿಟ್ಟನಿಗೆ ನೋಡುವ ಹೇಗಿದೆ ಅಂತ. ಇದು ಅದೇ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರೋದು. ತುಳುವಲ್ಲಿ ಮಂಜಲ್ ತಡ್ಡಿ ಅಂತ ಹೇಳ್ತಾರೆ. ನೋಡಿ ಈ ತರ ಹಿಟ್ಟು ಮಾಡುವಂಥ. ಇದರೊಳಗೆ ಬೆಲ್ಲ ಹಾಗೂ ಕಾಯಿಯ ತುರಿ ಹಾಕಿ ಅಲ್ಲಿ ಇದನ್ನ ಹಾಕಿಡ್ತೇವೆ. ನೋಡಿ ಒಳಗೆ ಹೇಗಿದೆ ಅಂತ. ಇದು ಬೆಲ್ಲ ಮತ್ತು ಕಾಯಿ ಹಾಕಿ ಮಿಕ್ಸ್ ಮಾಡಿ ಮಾಡುವಂಥ ಹಿಟ್ಟು. ಒಳ್ಳೆ ಟೇಸ್ಟ್ ಸಹ ಇದೆ. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.
ಮುಂದಿನ ವಿಡಿಯೋದಲ್ಲಿ ಇನ್ನೇನಾದರೂ ಸ್ಪೆಷಲ್ ಆಗಿರುವಂಥ ನಮ್ಮ ಕಲ್ಚರ್ಗಳಾಗಿರ್ಬೋದು ಇವುಗಳ ಬಗ್ಗೆ ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ಕಾಯ್ತಾರೆ. ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.